ಅಲ್ಲಿಂದ ಓಡಿ ಹೋಗೋಣ ಅನ್ನಿಸುತ್ತಿತ್ತು. ಹೆದರಿಕೆಯಿಂದ ಕೈಕಾಲುಗಳು ಆಡುತ್ತಿಲ್ಲ. ಬಹುಶಃ ಇದು ನನ್ನ ಕೊನೆಯ ಕ್ಷಣಗಳು ಅನ್ನಿಸುತ್ತೆ. ಮನೆ ದೇವರನ್ನು ಮನಸ್ಸಿನಲ್ಲಿ ಸ್ಮರಿಸತೊಡಗಿದೆ. ನಾವು ಹೆದರಿದರೆ ಮಾತ್ರ ಪ್ರೇತಗಳು ನಮ್ಮ ಮೇಲೆ ದಾಳಿ ಮಾಡುತ್ತವೆಯಂತೆ. ನಾವು ಹೆದರದೆ ಧೈರ್ಯವಾಗಿದ್ದರೆ ಪ್ರೇತಗಳು ನಮಗೆ ಹೆದರುತ್ತವೆಯಂತೆ. ಇಲ್ಲ, ಹೆದರದೆ ಇರಲು ಸಾಧ್ಯವಾಗುತ್ತಿಲ್ಲ. ಅಷ್ಟರಲ್ಲಿ ನೀವು ಸ್ನಾನ ಮಾಡಿ ಫ್ರೆಶ್ ಆಗಿ ಬನ್ನಿ, ಊಟಕ್ಕೆ ರೆಡಿ ಮಾಡುತ್ತೇನೆ. ಅದೇ ಸುಮಧುರ ಧ್ವನಿ ಕೇಳಿ ಆ ಕಡೆ ತಿರುಗಿ ನೋಡಿದೆ. ಅದೇ ಅಪ್ಸರೆ ನನ್ನ ಹಿಂದೆ ನಿಂತಿದ್ದಳು. ಒಂದು ಟವೆಲ್ ಕೊಟ್ಟು ಕಣ್ಣಲ್ಲೇ ಸನ್ನೆ ಮಾಡಿ ಸ್ನಾನ ಮಾಡಿ ಬರುವಂತೆ ಹೇಳಿದಳು. ಆ ಕಣ್ಣ ನೋಟದಲ್ಲಿ ಏನೋ ಒಂದು ಸೆಳೆತ. ನನ್ನ ಮನಸ್ಸಿನಲ್ಲಿ ಕೊರೆಯುತ್ತಿದ್ದ ಆ ಪ್ರಶ್ನೆಯನ್ನು ಕೇಳಿಯೇ ಬಿಟ್ಟೆ. ಮೆಟ್ಟಿಲ ಮೇಲೆ ಕುಳಿತಿದ್ದ ಆ ವ್ಯಕ್ತಿಯಾರು ಎಂದು ಕೇಳಿದಾಗ, ಅದನ್ನೆಲ್ಲ ಆಮೇಲೆ ಹೇಳ್ತೀನಿ, ಮೊದಲು ಸ್ನಾನ ಮಾಡಿ ಬನ್ನಿ ಎಂದು ಬಾತ್ರೂಮ್ ಇದ್ದ ಕಡೆಗೆ ಕೈ ತೋರಿಸಿದಳು. ನಾನು ಯಾಂತ್ರಿಕವಾಗಿಯೇ ಆ ಕಡೆ ನಡೆದೆ. ಬಾತ್ರೂಮ್ ಒಳಗಡೆ ಹೋದ ತಕ್ಷಣ ಬೀಸುತ್ತಿದ್ದ ಗಾಳಿಯ ರಭಸ ಒಮ್ಮೆಲೆ ಹೆಚ್ಚಾಯಿತು. ಆ ಗಾಳಿಯ ರಭಸಕ್ಕೆ ಕ್ಯಾಂಡಲ್ ಆರಿಹೋಯಿತು. ಅದೇ ಸಮಯಕ್ಕೆ ಹೊರಗಡೆ ಯಾರು ಇಂಪಾದ ಧ್ವನಿಯಲ್ಲಿ ಹಾಡುತ್ತಿರುವುದು ಕೇಳಿಸುತ್ತಿದೆ. ಆ ಹಾಡು ಗಂಧರ್ವ ಲೋಕದಲ್ಲಿ ವಿಹರಿಸುವಂತೆ ಮಾಡುತ್ತಿದೆ. ಜೊತೆಗೆ ಹಳೆಯ ಹಾರರ್ ಮೂವಿ ನೆನಪಿಗೆ ಬರುತ್ತಿದೆ. ಖಂಡಿತವಾಗಿಯೂ ಹಾಡನ್ನು ಹಾಡುತ್ತಿರುವುದು ಮೋಹಿನಿ ಆಗಿರಬಹುದು. ಅಷ್ಟರಲ್ಲಿ ಅಲ್ಲೇ ಸೈಡಲ್ಲಿ ಬೆಂಕಿಪಟ್ಟಣ ಇದೆ, ಕ್ಯಾಂಡಲ್ ಉರಿಸಿಕೊಳ್ಳಿ ಎಂದಾಗ ಅದೇ ಮಧುರ ಧ್ವನಿಗೆ ಎಚ್ಚೆತ್ತು ಕ್ಯಾಂಡಲ್ ಉರಿಸಿದೆ. ಇಂಪಾದ ಆ ಹಾಡು ಈಗಲೂ ಕೇಳಿಸುತ್ತಿದೆ. ಗಾಳಿಯ ರಭಸ ಈಗ ಕಡಿಮೆಯಾಗಿತ್ತು. ಶವರ್ನಲ್ಲಿ ಬರುತ್ತಿದ್ದ ನೀರಿಗೆ ತಲೆ ಕೊಟ್ಟಾಗ ಏನೋ ಒಂಥರ ಹಿತವಾದ ಅನುಭವ. ಮನಸ್ಸು ಹಗುರವಾದಂತಾಯಿತು. ಆದರೂ ಮನದಲ್ಲಿ ನಾನಾ ಯೋಚನೆಗಳು ಸುಳಿದಾಡುತ್ತಿದೆ. ಆ ಯುವತಿಯಾರು, ಮೆಟ್ಟಿಲುಗಳ ಮೇಲೆ ಕುಳಿತಿದ್ದ ಆ ವ್ಯಕ್ತಿಯಾರು, ಇಂಪಾದ ಹಾಡು ಹಾಡಿದ್ದು ನಿಜವಾಗಿಯೂ ಪ್ರೇತ ಆಗಿರಬಹುದೇ? ನಾನು ನಿಜವಾಗಿಯೂ ಪ್ರೇತಗಳ ನಡುವೆ ಸಿಕ್ಕಿ ಹಾಕಿಕೊಂಡಿರುವೆನೆ? ಇದೆಲ್ಲದಕ್ಕೂ ಉತ್ತರ ಸಮಯವೇ ಕೊಡಲಿದೆ. ನನ್ನ ಗೆಳೆಯ ತಿಳಿಸಿದ್ದ ಇವರ ಹಿನ್ನೆಲೆ ನೆನಪಿಗೆ ಬರುತ್ತಿದೆ. ಶ್ವೇತಾ ಹಾಗೂ ಸುರೇಶ್ ಪ್ರೀತಿಸಿ ಮದುವೆಯಾಗಿದ್ದರು. ಕಾಲೇಜು ದಿನಗಳಲ್ಲಿ ಆಗಿದ್ದ ಪರಿಚಯ ಕ್ರಮೇಣ ಇವರ ಹೃದಯದಲ್ಲಿ ಪ್ರೀತಿಯ ಹೂವನ್ನು ಅರಳಿಸಿತ್ತು. ವಿದ್ಯಾಭ್ಯಾಸ ಮುಗಿಸಿ ಒಳ್ಳೆಯ ನೌಕರಿ ಪಡೆದು ಹಿರಿಯರ ಒಪ್ಪಿಗೆ ಪಡೆದು ಮದುವೆಯಾಗಿದ್ದರು. ಕಾಲೇಜಿನ ಎಲ್ಲ ಪಡ್ಡೆ ಹುಡುಗರ ನಿದ್ದೆಗೆಡಿಸಿದ್ದ ಈ ಮೋಹಕ ತಾರೆ ಸುರೇಶನಿಗೆ ಮನಸೋತಿದ್ದಳು. ಸುರೇಶನು ಅಷ್ಟೇ, ಯಾವುದೇ ಸಿನಿಮಾ ಹೀರೋಗಳಿಗೂ ಕಡಿಮೆ ಇರಲಿಲ್ಲ. ಸುಮಾರು 7 ವರ್ಷಗಳ ಕಾಲ ಸ್ವಚ್ಛಂದವಾಗಿ ತಿರುಗಾಡಿದ್ದ ಈ ಜೋಡಿ ಹಕ್ಕಿಗಳನ್ನು ಹಿರಿಯರು ವಿವಾಹ ಬಂಧನದಲ್ಲಿ ಬಂಧಿಸಿ ಹೊಸತೊಂದು ಮಾಯಾಲೋಕದಲ್ಲಿ ಕೂಡಿ ಹಾಕಿದ್ದರು. ಈ ಮಾಯಾಲೋಕದಲ್ಲಿ ಅವರಿಬ್ಬರನ್ನು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಈ ಜೋಡಿ ಹಕ್ಕಿಗಳು ಇನ್ನಷ್ಟು ಮನಸೋ ಇಚ್ಛೆ ಹಾರಾಡಬಹುದಾಗಿತ್ತು. ಸ್ವರ್ಗ ಎಂದರೆ ಭೂಮಿಯ ಮೇಲೇನೆ ಇದೆ ಎನ್ನುವ ಅನುಭವ ಅವರದಾಗಿತ್ತು. ಅದೊಂದು ದಿನ ಹೀಗೆ ಮಾತನಾಡುತ್ತಿರುವಾಗ, ರೀ, ನಮಗೂ 2 ಅಂತಸ್ತಿನ ಸುಂದರವಾದ ಮನೆ ಇರುತ್ತಿದ್ದರೆ ಎಷ್ಟೊಂದು ಚೆನ್ನಾಗಿರುತ್ತಿತ್ತು ಅಲ್ವಾ? ಶ್ವೇತಾ ಅಂದಾಗ, ಚಿನ್ನು, ನಿನ್ನ ಆಸೆ ಆ ದೇವರ ದಯೆಯಿಂದ ಆದಷ್ಟು ಬೇಗ ಈಡೇರಲಿ. ಈಗ ರಾತ್ರಿ 11:30 ಗಂಟೆ ಆಯಿತು, ಮಲಗು ಅಂದಾಗ ಶ್ವೇತಾ ಮುಗುಳು ನಗುತ್ತಾ ಮಲಗುತ್ತಾಳೆ. ನಾಳೆ ಏಪ್ರಿಲ್ 26ನೇ ತಾರೀಕು. ನಾಳೆ ಶ್ವೇತಾಳ ಹುಟ್ಟಿದ ಹಬ್ಬ, ಜೊತೆಗೆ ಅವರಿಬ್ಬರು ಮದುವೆಯಾದ ದಿನ. 2 ಸಂಭ್ರಮಗಳು ಒಂದೇ ದಿನ. ಸುರೇಶ ರಾತ್ರಿ ಬಂದವನೇ ಶ್ವೇತಾಳ ಬಳಿ, ನಾಳೆ ನಿನಗೊಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ತೇನೆ, ಬೆಳಗ್ಗೆ ಬೇಗನೆ ಎದ್ದು ರೆಡಿಯಾಗು ಅನ್ನುತ್ತಾ ಸ್ನಾನ ಮಾಡಲು ಹೊರಡುತ್ತಾನೆ. ಶ್ವೇತಾ ಎಷ್ಟು ಕಾಡಿಬೇಡಿದರೂ ಆ ಸರ್ಪ್ರೈಸ್ ಗಿಫ್ಟ್ ಏನೆಂದು ಸುರೇಶ ಶ್ವೇತಾಳಿಗೆ ಹೇಳುತ್ತಿಲ್ಲ. ಶ್ವೇತಾಳಿಗೆ ನಿದ್ರೆ ಬರುತ್ತಿಲ್ಲ. ಆ ಗಿಫ್ಟ್ ಏನಾಗಿರಬಹುದು ಎನ್ನುವ ಯೋಚನೆಯಲ್ಲೇ ಅರ್ಧ ರಾತ್ರಿ ಕಳೆದಳು. ಕ್ರಮೇಣ ಸುರೇಶನ ಬಿಸಿ ಅಪ್ಪುಗೆಯಲ್ಲಿ ನಿದ್ರಾದೇವಿಗೆ ಶರಣಾಗುತ್ತಾಳೆ. ಶ್ವೇತಾಳಿಗೆ ಬೆಳಿಗ್ಗೆ ಬೇಗನೆ ಎಚ್ಚರವಾಗಿತ್ತು. ಪಕ್ಕದಲ್ಲಿ ನೋಡಿ ಒಮ್ಮೆಲೆ ಹೆದರಿ ಶಾಕ್ ಆಗುತ್ತಾಳೆ. ಜೊತೆಯಲ್ಲೇ ಮಲಗಿದ್ದ ಸುರೇಶ್ ಎದೆ ಭಯದಿಂದ ಜೋರಾಗಿ ಬಡಿಯಲಾರಂಭಿಸಿತು. ಅಲ್ಲಿ ಸುರೇಶ್